ನಮಸ್ಕಾರ ವೀಕ್ಷಕರೇ. ಸೌಂದರ್ಯ ಒಂದು ಏನು ಅದರ ಬಗ್ಗೆ ಆಶೆ ಅಥವಾ ಆಕಾಂಕ್ಷೆ ಇರದವರು ಯಾರೂ ಇಲ್ಲ. ಯಾಕೆಂದರೆ ಪುರುಷರಾಗಲಿ ಮಹಿಳೆಯರಾಗಲಿ ಸೌಂದರ್ಯದ ಬಗ್ಗೆ ಬಹಳನೇ ಕಾಳಜಿ ತಗೊಳ್ತಾರೆ. ಅದರಲ್ಲೂ ಈಗ ಹೆಚ್ಚಾಗಿ ಕೂದಲಿನ ಬಗ್ಗೆ ತಗೊಳ್ಳಿದ್ರೆ ಅದರ ಸ್ಟೈಲಿಶ್ ಆಗಿರ್ಬೋದು, ಕಲರಿಂಗ್ ಆಗಿರ್ಬೋದು ಅಥವಾ ಇನ್ನಿತರ ರೀತಿಯಲ್ಲಿ ಕೂಡ ಬಹಳಷ್ಟು ಕೇರ್ ತಗೊಳ್ತಾರೆ. ಹಾಗೆ ಕೂದಲು ಉದುರುವಿಕೆ ಸಮಸ್ಯೆ ಕೂಡ ಕಂಡು ಬಂದಾಗ ಯಾವ ರೀತಿ ಟ್ರೀಟ್ಮೆಂಟ್ ತಗೊಳ್ಬೇಕು ಹಾಗೂ ಹೇಗೆ ನಮ್ಮ ಕೂದಲ ಸಂರಕ್ಷಣೆಯನ್ನು ಮಾಡ್ಕೊಳ್ಬೇಕು ಇವೆಲ್ಲದರ ಒಟ್ಟು ಚರ್ಚೆಯನ್ನು ತಿಳಿಸುವಂತಹ ಮಾಹಿತಿ ಕಾರ್ಯಕ್ರಮ ಬಿಯೋಮಾಂಡ್ ಅರ್ಪಿಸುವಂತಹ ಹೇರ್ ಫಾಲಿಂಗ್ ಟ್ರೀಟ್ಮೆಂಟ್ನ ಬಗ್ಗೆ ಹೇಳುವಂತಹ ಈ ಕಾರ್ಯಕ್ರಮವೇ. ಸೊ ವೀಕ್ಷಕರೇ, 20 ವರ್ಷಗಳ ಒಂದು ಸಾಧನೆಯ ಹಾದಿಯಲ್ಲಿ ಈ ನಡೀತಾ ಉಂಟು ಬಿಯೋಮಾಂಡ್. ಕನಿಷ್ಠ ಸಾವಿರಾರು ಮಂದಿ ಏನಂದ್ರೆ ಕೂದಲಿನ ಸಮಸ್ಯೆಯಲ್ಲಿ ಬಳಲುತ್ತಿರುವವರಿಗೆ ಪರಿಹಾರ ನೀಡಿದಂತಹ ಏಕೈಕ ಸಂಸ್ಥೆ ಅಂತಾನೆ ಹೇಳ್ಬೋದು. ಸೊ ಇವತ್ತು ಕೂಡ ಬಿಯೋಮಾಂಡ್ನಲ್ಲಿ ನಾವು ವಿಶೇಷ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ಸೊ ಹೇರ್ ಫಾಲಿಂಗ್ ಆಗಿರ್ಬೋದು ಅಥವಾ ಕೂದಲಿನ ಸಮಸ್ಯೆ ಆಗಿರ್ಬೋದು, ಇನ್ನಿತರ ವಿಚಾರಗಳಲ್ಲಿ ನಮಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದಂತಹ ಬಿಯೋಮಾಂಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಡಾಕ್ಟರ್ ಮಹೇಶ್ ಮಾಲ್ವಾಡ್ಕರ್ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಸರ್. ನಮಸ್ತೆ. ಸೊ ವೀಕ್ಷಕರೇ, 20 ವರ್ಷಗಳ ಸಾಧನೆಯಲ್ಲಿ ಹಾದಿಯಲ್ಲಿ ನಡೆಯುತ್ತಿರುವಂತಹ ಬಿಯೋಮಾಂಡ್ ಇವತ್ತು ನಮಗೆ ಹೇರ್ ವಿವಿಂಗ್ನ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಆದರೆ ಅದಕ್ಕಿಂತ ಮೊದಲು ಹೇರ್ ಫಿಕ್ಸಿಂಗ್ ಆಗಿರ್ಬೋದು ಅಥವಾ ಹೇರ್ ಫಾಲಿಂಗ್ ಸಮಸ್ಯೆಯಲ್ಲಿ ಬಹಳಷ್ಟು ಟ್ರೀಟ್ಮೆಂಟ್ ವಿಧಗಳಿದೆ ಸರ್. ಸೊ ಅದರಲ್ಲಿ ನಾವು ಒಂದು ಹೇಳಿದ್ರೆ ಹೇರ್ ವಿವಿಂಗ್ನ ಬಗ್ಗೆ ಅಂತ ಹೇಳ್ಬೋದು. ಸೊ ಹೇರ್ ವಿವಿಂಗ್ ನ ಬಗ್ಗೆ ತಿಳಿಸ್ಕೊಡೋದ್ರೆ ಹೇಗೆ ತಿಳಿಸ್ಕೊಡ್ತೀರಿ ಸರ್ ನಮಗೆ? ಇದು ನೋಡಿ, ಹೇರ್ ವಿವಿಂಗ್ ಅಂತ ಹೇಳಿದ್ರೆ ನಾವು ಅದರಲ್ಲಿ ಮೂರು ಟೈಪ್ ಅಲ್ಲಿ ಇದೆ. ಹೇರ್ ಫಿಕ್ಸಿಂಗ್ ಅಂದ್ರೆ 3 ಟೈಪ್ಸ್ ಅಲ್ಲಿ ಇದು ಎಲ್ಲ ಮೂರು ನಾನ್ ಸರ್ಜಿಕಲ್ ಆಗಿ ಮಾಡುವಂತದ್ದು. ಇದರಲ್ಲಿ ಯಾವುದು ಸರ್ಜರಿ ಇಲ್ಲ. ಬಟ್ ಕೆಲವು ಜನರಿಗೆ ಕೆಲವೊಂದು ಸಿಸ್ಟಮ್ ಅನ್ನ ಸೂಟ್ ಆಗುತ್ತೆ. ಅಂದ್ರೆ ಈಗ ಹೇರ್ ಪೇಸ್ಟಿಂಗ್ ಮಾಡಿದಾಗ ಅವ್ರಿಗೆ ಅದು ಅಷ್ಟು ಕಂಫರ್ಟೇಬಲ್ ಅನ್ಸಲ್ಲ. ನಾವು ಹೇರ್ ವೀವಿಂಗ್ ಸಜೆಸ್ಟ್ ಮಾಡ್ತೇವೆ. ಈ ಹೇರ್ ವೀವಿಂಗ್ ಅಲ್ಲಿ ಏನ್ ಬೆನಿಫಿಟ್ಸ್ ಅಂದ್ರೆ ಇದು ನಿಮಗೆ ಇದರಲ್ಲಿ ನ್ಯಾಚುರಲ್ ಆಗಿ ಕಾಣುತ್ತೆ. ಮತ್ತೆ ನಿಮಗೆ ಈ ಕೆಲವೊಂದು ಸಿಸ್ಟಮ್ ಅಲ್ಲಿ ಕೆಲವು ಜನರಿಗೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಆ ಅಲರ್ಜಿ ಆಗಲ್ಲ ಇದರಲ್ಲಿ, ಅದು ಹೇರ್ ವೀವಿಂಗ್ ಅಲ್ಲಿ. ಕೆಲವೊಬ್ಬರಿಗೆ ಅಲರ್ಜಿ ಆಗುವಂಥದ್ದು, ಇದರಲ್ಲಿ ಅಲರ್ಜಿ ಆಗಲ್ಲ. ತುಂಬಾ ನಿಮ್ಮ ಸೈಡಲ್ಲಿ ಎಕ್ಸಿಸ್ಟಿಂಗ್ ಹೇರ್ಸ್ ಇದೆಯಲ್ಲ, ಆ ಸೈಡಲ್ಲಿ ಎಕ್ಸಿಸ್ಟಿಂಗ್ ಹೇರ್ಸ್ ಅನ್ನ ನಾವೇನ್ ಮಾಡ್ತೇವೆ, ಫಸ್ಟ್ ಹೇರ್ಸ್ ಡೆನ್ಸಿಟಿ ಎಷ್ಟಿದೆ ಅಂತ ನೋಡ್ಬೇಕಾಗುತ್ತೆ. ಸೈಡಲ್ಲಿ ಡೆನ್ಸಿಟಿ ಇದ್ರೆ ಮಾತ್ರ ಮಾಡಬಹುದು. ಜಾಸ್ತಿ ಈಗ ಸ್ವಲ್ಪ ಇದ್ರೆ ಸಹ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ತುಂಬಾ ತಿನ್ ಇತ್ತಂದ್ರೆ, ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಆ ಹೇರ್ಸ್ ಅನ್ನ ನಾವೇನ್ ಮಾಡ್ತೇವೆ, ಸೈಡಲ್ಲಿ ಎಕ್ಸಿಸ್ಟಿಂಗ್ ಹೇರ್ಸ್ ಅನ್ನ ಒಂದು ಸಪೋರ್ಟ್, ಒಂದು ಥ್ರೆಡ್ ಬರುತ್ತೆ, ಸರ್ಜಿಕಲ್ ಥ್ರೆಡ್ ಅಂತ. ಆ ಥ್ರೆಡ್ ಯೂಸ್ ಮಾಡ್ಬಿಟ್ಟು ಒಂದು ನೀವು ಅದೆಲ್ಲ ವಿಜುವಲ್ ಅಲ್ಲೇ ನೋಡ್ಬೋದು, ನಿಮ್ಗೆ ಅದ್ರಲ್ಲಿ ಕಾಣುತ್ತೆ. ನಿಮಗೆ ಸೈಡ್ ಅಲ್ಲಿ ಎಕ್ಸಿಸ್ಟಿಂಗ್ ಹೇರ್ಸ್ ಅನ್ನ ತಗೊಂಡು ಅದನ್ನ ರೌಂಡ್ ಸರ್ಕಲ್ ಮಾಡ್ಕೋತೇವೆ. ಆ ಸರ್ಕಲ್ ಮಾಡಿ ಅದ್ರ ಸಪೋರ್ಟಿಗೆ, ಆ ಸರ್ಕಲ್ ಮಾಡಿರೋ ಸಪೋರ್ಟಿಗೆ ನಾವು ರೆಡಿ ಮಾಡಿರುವಂತ ಪ್ಯಾಚಸ್ ಅಂತ ಇರ್ತೇವೆ, ಸಿಲಿಕಾನ್ ಹೇರ್ ಬೇಸ್ಡ್ ಪ್ಯಾಚಸ್ ಅಂತ ಹೇಳ್ತೇವೆ. ಆ ಪ್ಯಾಚ್ ಅನ್ನ ಇಟ್ಟು ಸ್ಟಿಚ್ ಮಾಡಿ ಕೊಡೋದು. ಅಂದ್ರೆ ಒಂದು ಥ್ರೆಡ್ ಇಂದ, ಒಂದು ಸೂಜಿಯಿಂದ ರೌಂಡ್ ಆಗಿ ನಿಡ್ಲಿಂದ ಸ್ಟಿಚ್ ಮಾಡ್ತೇವೆ. ಇದು ನಿಮ್ಗೆ ತುಂಬಾ ನ್ಯಾಚುರಲ್ ಆಗಿ ಕಾಣುವಾಗಿರುತ್ತೆ. ಅದನ್ನ ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ಫ್ರಂಟಿಗೆ ಅದು ಗಮ್ ಟೈಪ್ ಅದೇನೇನು ಮಾಡಿಬಿಟ್ಟು ಮತ್ತೆ ಇಟ್ಬಿಟ್ರೆ ಮುಗಿದು ನ್ಯಾಚುರಲ್ ಆಗಿ ಕಾಣುತ್ತೆ. ನಿಮಗೆ ಯಾವ ತರ ಬೇಕು ಆ ತರ ಸೆಟ್ಟಿಂಗ್ ಮಾಡ್ಕೋಬಹುದು. ಓಕೆ. ಸೊ ಅಂದ್ರೆ ಉಳ್ದಂತ ಅಂದ್ರೆ ಸ್ವಲ್ಪ ಕೂದಲಿದ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬಾ ಒಂದು ಸೈಡ್ ಅಂದ್ರೆ ಡೆನ್ಸಿಟಿ ಆಗಿರ್ಬೇಕು, ಸೈಡ್ ಅಲ್ಲಿ ಎಕ್ಸಿಸ್ಟಿಂಗ್ ಇರುತ್ತೆ. ಹೌದು, ಡೆನ್ಸಿಟಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ನಾವು ಮಾಡುವಾಗ ಅವ್ರಿಗೆ ಏನು ಪೇನ್ ಆಗಲ್ಲ ಹಾಗೆ. ಸೊ ಹೇರ್ ಪ್ಯಾಚಿಂಗ್ ಅಲ್ಲಿ ಸ್ವಲ್ಪ ನಮಗೆ ಸೈಡ್ ಎಫೆಕ್ಟ್ಸ್ ಅಥವಾ ಹಿಚ್ಚಿಂಗ್ ಏನಾದ್ರೂ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಇರಲ್ಲ, ಇದರಲ್ಲಿ ನಿಮಗೆ ಬರೋ ಚಾನ್ಸಸ್ ಇಲ್ಲ. ಆ ಪೇಸ್ಟಿಂಗ್ ಅಂತ ಮಾಡ್ತೇವೆ ಅಲ್ಲ, ಇದರಲ್ಲಿ ಯಾಕೆ ಇಲ್ಲ ಅಂದ್ರೆ ನಾವು ಆ ಗ್ಲೂ ಅಂತ ಮೆಟೀರಿಯಲ್ ಕೆಲವು ಜನರಿಗೆ ಸೂಟ್. ಈಗ ನೋಡಿ, ಈ ಹೇರ್ ಡೈ ಹಾಕ್ತೇವೆ ನಾವು, ಹೇರ್ ಡೈ ಎಲ್ಲರಿಗೂ ಸೂಟ್ ಆಗಲ್ಲ. ಕೆಲವು ಜನರಿಗೆ ಸೂಟ್ ಆಗುತ್ತೆ, ಕೆಲವು ಜನರಿಗೆ ಸೂಟ್ ಆಗಲ್ಲ. ಯಾಕಂದ್ರೆ ಅದರಲ್ಲಿ ಅಲರ್ಜಿ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗಿ ಮತ್ತೆ ನಿಮಗೆ ಅದು ಗುಳ್ಳೆ ತರ ಆಗಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಕೆಲವು ಜನ. ಅದಕ್ಕೆ ಅವರು ಯಾವ್ದು ಸಹ ಹಾಕ್ಲಿಕ್ಕಿಲ್ಲ, ಹರ್ಬಲ್ ಅಂತ ನೋಡ್ಲಿಕ್ಕೆ ಹೋಗ್ತಾರೆ. ಇವನ್ ಹರ್ಬಲ್ ಅಲ್ಲೂ ಸಹ ಸ್ವಲ್ಪ ಮಿಕ್ಸ್ ಮಾಡೇ ಮಾಡಿರ್ತಾರೆ ಬ್ಲ್ಯಾಕ್ ಆಗ್ಬೇಕಂದ್ರೆ. ಹಾಗಿರುವಾಗ ಅದಕ್ಕೆ ಇದು ಕಲರ್ ಹಾಕುವಾಗ ಸಹ ಅಲರ್ಜಿ ಆಗುವಾಗ, ಅದೇ ತರ ನಾವೇನು ಮಟೀರಿಯಲ್ ಯೂಸ್ ಮಾಡ್ತೇವಲ್ಲ ಗ್ಲೂ ಪೇಸ್ಟಿಂಗ್ ಮಾಡುವಾಗ ಅದಕ್ಕೆ ಗ್ಲೂ ಹಾಕ್ತೇವೆ. ಕೆಲವು ಜನರಿಗೆ ಅದು ಅಲರ್ಜಿ ಆಗುತ್ತೆ, ರಿಯಾಕ್ಷನ್ ಆಗುತ್ತೆ. ಹಾಗೆ ಅಂತವ್ರಿಗೆಲ್ಲ ನಿಮಗೆ ಇದು ವೀವಿಂಗ್ ಬೆಸ್ಟ್ ಸಿಸ್ಟಮ್, ಬೆಸ್ಟ್ ಮೆಥಡ್ ಯಾವುದು ನಿಮಗೆ ಸೈಡ್ ಎಫೆಕ್ಟ್ ಇರಲ್ಲ ಇದರಲ್ಲಿ. ನಿಮ್ಮ ಸೈಡ್ ಅಲ್ಲಿ ಎಕ್ಸಿಸ್ಟಿಂಗ್ ಹೇರ್ಸ್ ಅನ್ನ ಸಪೋರ್ಟ್ ಇಂದ ಫಿಕ್ಸ್ ಮಾಡಿ ಕೊಟ್ಬಿಟ್ರೆ, ಮತ್ತೆ ಇದರಲ್ಲಿ ಏನಾಗುತ್ತೆ, ಬೇರೆ ಸಿಸ್ಟಮ್ ಅಲ್ಲಿ ಮಂತ್ಲಿ ಒಂದ್ಸರಿ ಬರ್ಬೇಕಾಗತ್ತೆ. ಇದರಲ್ಲಿ ಹಾಗಲ್ಲ, 3 months ಒಂದ್ಸರಿ ಬಂದು ಸರ್ವಿಸಿಂಗ್ ಮಾಡಿಸಬಹುದು. ಇದು ಸರ್ಜಿಕಲ್ ಪ್ರೊಸೀಜರ್ ಸರ್? ಇಲ್ಲ, ಸರ್ಜಿಕಲ್ ಅಲ್ಲ. ಅದಕ್ಕೆ ಹೇಳಿದ್ರೆ ಕಂಪ್ಲೀಟ್ಲಿ ನಾನ್ ಸರ್ಜಿಕಲ್ ಪ್ರೊಸೀಜರ್ ಇದು. ಸರ್ಜರಿ ಅಂತೂ ಮಾಡ್ಲಿಕ್ಕೆ ಇಲ್ಲ. ವಿದೌಟ್ ಸರ್ಜರಿನೇ ನಾವು ಇದನ್ನ ಮೇಲಿಂದ, ನಿಮ್ಮ ಸೈಡ್ ಅಲ್ಲಿ ಎಕ್ಸಿಸ್ಟಿಂಗ್ ಹೇರ್ಸ್ ಅನ್ನ ಮೇಲಿಂದ ಸ್ವಲ್ಪ ಲೈಟ್ ಆಗಿ ಅದನ್ನ ಅವ್ರಿಗೆ ಪೇನ್ ಆಗದಾಗೆ
ಮಾಡಿಕೊಡ್ತೇವೆ. ಅವ್ರಿಗೆ ಕೇಳ್ತೇವೆ ಪೇನ್ ಆಗ್ತಾ ಇದೆಯಾ ಅಂತ. ಕೆಲವು ಜನರಿಗೆ ಪೇನ್ ಆಗುತ್ತೆ, ಕೆಲವು ಸೆನ್ಸಿಟಿವ್ ಸ್ಕಿನ್ ಅವರು ಇರ್ತಾರೆ. ಈ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಸ್ವಲ್ಪ ಅವ್ರಿಗೆಲ್ಲ ಕೇಳ್ಬಿಟ್ಟೆ ಮಾಡ್ಬೇಕಾಗತ್ತೆ. ಅವ್ರಿಗೆ ಇದು ಸೂಟ್ ಆಗಲ್ಲ, ಮತ್ತೆ ಇನ್ನೊಂದು ಬೇರೆ ಸಿಸ್ಟಮ್ ಇದೆ, ಅದು ಮುಂದಿನ ಎಪಿಸೋಡ್ ಅಲ್ಲಿ ಹೇಳ್ಬೋದು ನಿಮ್ಗೆ ಹೇಗೆ ಅಂತ. ಅಂದ್ರೆ ಬೇರೆ ಬೇರೆ ಅವ್ರವ್ರಿಗೆ ತಕ್ಕ ಹಾಗೆ ಅವ್ರಿಗೆ ಯಾವ್ದು ಪೇನ್ ಆಗ್ಬಾರ್ದು ಅಂತ ಟೈಪ್ ಅಲ್ಲಿ ನಾವು ಫಿಕ್ಸ್ ಮಾಡಿ ಕೊಡ್ತೇವೆ. ಅಂದ್ರೆ ಎಲ್ಲ ರೀತಿಯಲ್ಲೂ ಕೂಡ ಅಂದ್ರೆ ಕೂದಲು ಉದುರುವಿಕೆ ಸಮಸ್ಯೆ ಯಾರಿಗೆಲ್ಲ ಇದೆಯೋ ಆದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಟ್ರೀಟ್ಮೆಂಟ್ ಇದ್ದೇ ಇದೆ. ಬಟ್ ಹೇರ್ ವಿವಿಂಗ್ ಅನ್ನೋದು ಟ್ರೀಟ್ಮೆಂಟ್ ಮೆಥಡ್ ಅಲ್ಲಿ ಒಂದಂತಾನೆ ಹೇಳ್ಬೋದು. ಅಂದ್ರೆ ಹೇರ್ ವಿವಿಂಗ್ ಅಂತ ಇದು ಹೇರ್ ಫಾಲ್ ಅಂತ ಅನ್ಲಿಕ್ಕೆಲ್ಲ ಆಲ್ರೆಡಿ ಬಾಲ್ಡ್ ಆಗಿರುತ್ತಲ್ಲ ಅಂತವ್ರಿಗೆ ಹಾಕುವಂತದ್ದು. ಆಲ್ರೆಡಿ ಬಾಲ್ಡ್ನೆಸ್ ಆಗಿರುತ್ತೆ ಅವ್ರಿಗೆ, ಅಂತವ್ರಿಗೆ ನಾವು ಈ ತರ ಮಾಡಿ ಕೊಡ್ಬೋದು, ಮಾಡಿಕೊಡ್ಬೋದು ಅಂತಾನೆ ಹೇಳ್ಬೋದು. ಸೊ ಹಾಗೆ ಮತ್ತೊಂದು ಹೇಳೋದಿದ್ರೆ ಇವಾಗ ಎಲ್ಲ ಕಡೆಯಲ್ಲಿ ಒಂದು ಟ್ರೀಟ್ಮೆಂಟ್ ತಗೊಂಡ ನಂತರ ಫಾಲೋಪಿಂಗ್ ಅಂತ ಇರುತ್ತೆ ಸರ್. ಸೊ ಏನಾದ್ರೂ ಒಂದು ಸರ್ಜಿಕಲ್ ಆಗ್ಲಿ ಅಥವಾ ಏನೇ ಒಂದು ವಿಷಯಗಳಲ್ಲಾಗ್ಲಿ ಫಾಲೋಪಿಂಗ್ ಇದ್ರೆ ಮಾತ್ರ ಅದು ಕಂಪ್ಲೀಟ್ ಅಂತಾನೆ ಅನ್ಕೊಳ್ಬಹುದು. ಸೊ ಹಾಗಿರುವಾಗ ನಮ್ಮ ಹೇರ್ ವಿವಿಂಗ್ ಅಲ್ಲಿ ಏನಾದ್ರು ಅದು ಮಾಡಿಸಿದ ನಂತರ ಏನಾದ್ರೂ ಅವರಿಗೆ ಸಪರೇಟ್ ಆಗಿ ನೀವೇನಾದ್ರೂ ಅಂದ್ರೆ ಈ ಟೈಮಿಗೆ ಬರ್ಬೇಕು, ಕೇರ್ ತಗೋಬೇಕಾಗುತ್ತೆ, ಯಾವ ತರ ಇದನ್ನ ಮೇಂಟೈನ್ ಮಾಡ್ಬೇಕು ಅಂತ ಅದೆಲ್ಲ ಹೇಳಿ ಕೊಡ್ತೇವೆ ಅವ್ರಿಗೆ. ಫಸ್ಟ್ ಬಂದ ತಕ್ಷಣ ಅದನ್ನ ನಾವು ಮಾಡುವಾಗ ಸಹ ಕೇಳ್ತೇವೆ ಯಾವ ತರ ಅವ್ರಿಗೆ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಟೈಮ್ ಸಹ ಬೇಕಾಗತ್ತೆ. ಅದಕ್ಕೆ ಅವ್ರಿಗೆ ಟೈಮ್ ಇದೆಯಾ ಅಂತ ಕೇಳ್ಬೇಕು ಮಾಡುವಾಗನೆ. ಟೈಮ್ ಇದೆಯಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡ್ಲಿಕ್ಕೆ ಅಂತ ಇಲ್ಲ, ಒಂದು 10-15 ಮಿನಿಟ್ಸ್ ಇಲ್ಲಾಂದ್ರೆ 10-15 ಮಿನಿಟ್ಸ್ ಸಾಕಾಗತ್ತೆ. ಯಾವ ತರ ನಾವು ಹೇಳ್ತೇವೆ ಯಾವ ತರ ಪೇನ್ ಇದು ಮಾಡ್ಬೇಕಂತ ಮೇಂಟೈನ್ ಮಾಡ್ಬೇಕು, ವಾಷಿಂಗ್ ಹೆಂಗ್ ಮಾಡ್ಬೇಕು. ನಾರ್ಮಲ್ ಹೇರ್ಸ್ ನೀವು ಹೇಗೆ ವಾಶ್ ಮಾಡ್ತಿರಲ್ಲ, ಈಗ ಬಾತ್ ಮಾಡ್ತಿರಲ್ಲ ಅದೇ ತರನೇ ಹೆಡ್ ಬಾತ್ ಮಾಡ್ಬೋದು. ನಾರ್ಮಲ್ ಹೆಡ್ ಬಾತ್ ಮಾಡುವಾಗೇನೆ ಮಾಡ್ಬೋದು. ನ್ಯಾಚುರಲ್ ಹೇರ್ಸ್ ಹಾಕೋದು, ಇದೆಲ್ಲ ಆರ್ಟಿಫಿಷಿಯಲ್ ಹೇರ್ಸ್ ಅಂತ ಕಾಣೋದೇ ಇಲ್ಲ. ನೀವು ಆ ಫೋಟೋಸ್ ಅಲ್ಲಿ ಮತ್ತೆ ನಮ್ಮ ವಿಡಿಯೋಸ್ ಅಲ್ಲಿ ನೋಡ್ಬೋದು, ನ್ಯಾಚುರಲ್ ಹೇರ್ಸ್ ಆಗಿ ಇರುತ್ತೆ. ನೀವು ಇದಕ್ಕೂ ಸ್ವಿಮ್ಮಿಂಗ್ ಮಾಡ್ಬೋದು, ಸ್ನಾನ ಮಾಡ್ಬೋದು, ನೀವು ಹೇಗೆ ಸಹ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ, ನ್ಯಾಚುರಲ್ ಹೇರ್ಸ್ ಆಗಿ ಇರುತ್ತೆ. ಹೌದೌದು, ನೀವು ಹೇಗೆ ನಾರ್ಮಲ್ ಹೇರ್ಸ್ಗೆ ನಿಮ್ ನಾರ್ಮಲ್ ಹೇರ್ಸ್ ಯಾವ ತರ ನೀವು ಟ್ರೀಟ್ ಮಾಡ್ತೀರಾ ನಿಮ್ ನಾರ್ಮಲ್ ಹೇರ್ಸ್ಗೆ ಅದೇ ತರನೇ ಇದಕ್ಕೆ ಟ್ರೀಟ್ ಮಾಡಿದ್ರೆ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇದನ್ನ ಏನಾಗುತ್ತೆ ಅಂದ್ರೆ ಸೈಡ್ ಅಲ್ಲಿ ಎಕ್ಸಿಸ್ಟಿಂಗ್ ಹೇರ್ಸ್ ಸಪೋರ್ಟ್ ತಗೊಂಡು ಮಾಡೋದಲ್ಲ, ತುಂಬಾ ನೈಜತೆ ಇರುತ್ತೆ ಇದರಲ್ಲಿ. ಓಕೆ, ಇದರಲ್ಲಿ ನಿಮ್ಮ ಹೇರ್ಸ್ ಗೆ ಮ್ಯಾಚ್ ಆಗುವಾಗೆ ಸೆಟ್ ಮಾಡಿ ಕೊಡುವಂತದ್ದು. ಇದು ಸರ್ಜರಿ ಅಲ್ಲ, ಸರ್ಜರಿಯಲ್ಲಿ ನಿಮಗೆ ಅದು ಸರ್ಜರಿ ಕಂಪ್ಲೀಟ್ಲಿ ಸರ್ಜರಿನೇ ಇರುತ್ತೆ. ಇದು ಸರ್ಜರಿ ನಾನ್ ಸರ್ಜಿಕಲ್ ಪ್ರೊಸೀಜರ್. ಇದು ನಾನ್ ಸರ್ಜಿಕಲ್ ಇದು ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ನಾನ್ ಸರ್ಜಿಕಲ್, ಯಾವ ಸೈಡ್ ಎಫೆಕ್ಟ್ ಇಲ್ಲ. ಇರಿಟೇಷನ್ ಆಗೋದು, ಡ್ಯಾಂಡ್ರಫ್ ಆಗೋದು ಇದರಿಂದ ನೀವು ಅದು ನಿಮಗೆ ಕೆಲವೊಂದು ಸಿಸ್ಟಮ್ ಅಲ್ಲಿ ಆತರ ಆಗೋ ಚಾನ್ಸಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಈ ವೀವಿಂಗ್ ಇದೆಯಲ್ಲ, ಅಂತದೆಲ್ಲ ಆಗಿ ಬೇರೆ ಸಿಸ್ಟಮ್ ಅಲ್ಲಿ ಆತರ ಆಗಿದೆ ಅಂದ್ರೆ ಅಂತವ್ರಿಗೆ ನಾವು ವೀವಿಂಗ್ ಹೋಗಿ ಅಂತ ಸಜೆಸ್ಟ್ ಮಾಡೋದು. ಓಕೆ, ಒಂದ್ಸಲ ಇವಾಗ ಅಂದ್ರೆ ನೀವು ಹೇಳಿದ್ರಿ ಫಸ್ಟ್ ಸ್ಟೆಪ್ ಅಂತ ಹೇಳಿ ಬೇರೆ ಏನಿದೆ ಅದನ್ನ ತಕೊಂಡು ಅವ್ರಿಗೆ ಏನಾದ್ರೂ ಈ ತರ ಸೈಡ್ ಎಫೆಕ್ಟ್ಸ್ ಅಥವಾ ಏನಾದ್ರು ಪ್ರಾಬ್ಲಮ್ ಆದ್ರೆ ನೆಕ್ಸ್ಟ್ ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ನೀವು? ಅಲ್ಲ, ಹಾಗಲ್ಲ, ಅಂದ್ರೆ ಹಾಗೆ ಸಹ ಆಗ್ಬೋದು. ಅವ್ರಿಗೆ ಫಸ್ಟ್ ಪೇಸ್ಟಿಂಗ್ ಅಂತ ಮಾಡಿರ್ತಾರೆ, ಅವ್ರಿಗೇನಾದ್ರು ಪ್ರಾಬ್ಲಮ್ ಎಲ್ಲರಿಗೂ ಆಗಲ್ಲ. ಅದು ಒಂದು 100 ಜನರಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಆಗಿರುತ್ತೆ ಆ ತರ ಪ್ರಾಬ್ಲಮ್. ಅಂತವ್ರಿಗೆ ನಾವೇನ್ ಮಾಡ್ತೇವೆ ಏರ್ ವಿವಿಂಗ್ ಹೋಗಿ ಅನ್ಬೋದು. ಬಟ್ ಅವ್ರು ಹೇಳುವಾಗ ನಾವೆಲ್ಲ 3 ಮೆಥಡ್ ಹೇಳ್ತೇವೆ, ಮತ್ತೆ ಕೆಲವು ಫಾಲೋಅಪ್ಸ್ ಇದಾವೆ. ಈಗ ಹೇರ್ ಪೇಸ್ಟಿಂಗ್ ಅಲ್ಲಿ ಮಾಡುವಾಗ ಸಿಲಿಕಾನ್ ಹೇರ್ ಪೇಸ್ಟ್ ಪ್ಯಾಚ್ ಹಾಕೋದು ಎಲ್ಲದ್ರಲ್ಲೂ ಸಹ. ಅದು ನಿಮ್ ತಿಂಗಳಿಗೆ ಒಂದ್ಸರಿ ಬರ್ಬೇಕಾಗತ್ತೆ. ಇದು ಹಾಗಲ್ಲ, 3 ಮಂತ್ಸ್ ಒಂದ್ಸರಿ ಬರ್ಬೇಕಾಗತ್ತೆ. ಫಾಲೋಅಪ್ ಆ ತರ ಇರುತ್ತೆ. ಎವ್ರಿ 3 ಮಂತ್ಸ್ಗೆ ಬಂದು ನಿಮ್ಗೆ ವೀವಿಂಗ್ ಮಾಡಿಸಿ ಅದನ್ನ ಮತ್ತೆ ಅದನ್ನ ಒಂದು 2 ಅವರ್ಸ್ ಸ್ಪೆಂಡ್ ಮಾಡ್ಬೇಕು ಅವ್ರು ನಮ್ಮಲ್ಲಿ. 1-1.5 ಗಂಟೆ ಎವ್ರಿ 3 ಅವರ್ಸ್ಗೆ ಬಂದ್ರೆ ಒಂದು ಎವ್ರಿ ಟೈಮ್ ಸಿಸ್ಟಮ್, ಎವ್ರಿ ಫಿಕ್ಸಿಂಗಿಗೆ, ಎವ್ರಿ ರೀಸೆಟ್ಟಿಂಗಿಗೆ ಅಂದ್ರೆ ಎವ್ರಿ ಫಾಲೋಅಪ್ಗೆ ಒಂದು 1.5 to 2 ಅವರ್ಸ್ ಸ್ಪೆಂಡ್ ಮಾಡ್ಬೇಕು ನಮ್ಮ ಆಫೀಸ್. ಇದು ಟ್ರೀಟ್ಮೆಂಟ್ ತಗೊಂಡ ನಂತರ ಫಾಲೋಅಪ್ ಏನ್ ಮಾಡ್ತೇವಲ್ಲ ಅದಕ್ಕೆ 1.5 ಅವರ್ ಇಲ್ಲ 2 ಅವರ್ಸ್ ಬಂದು ಅದನ್ನ ಏರ್ ವಿವಿಂಗ್ ಟೈಟ್ನಿಂಗ್, ಅದು ಲೂಸ್ ಆಗಿದ್ದಾಗ ರೀಟೈಟ್ನಿಂಗ್ ಅಂತ ಮಾಡ್ತೇವೆ. ರೀಟೈಟ್ನಿಂಗ್ ಮಾಡಿ ಕೊಡ್ತೇವೆ ಅವರಿಗೆ. ಇವಾಗ ಹೇರ್ ವಿವಿಂಗ್ ಮಾಡ್ತಾ ಇರುವಾಗ ಅದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಸರ್? ಅದೇ 2 to 3 ಅವರ್ಸ್ ಬೇಕಾಗುತ್ತೆ. ನಾರ್ಮಲಿ ಫಸ್ಟ್ ಮಾಡುವಾಗ 2 to 3 ಅವರ್ಸ್ ಬೇಕು, 3 ಅವರ್ಸ್ ಆದ್ರೂ ಬೇಕಾಗುತ್ತೆ. ಮತ್ತೆ ಆಮೇಲೆ ನಿಮಗೆ ಅದು ಫಾಲೋಅಪ್ ಏನು ಜಾಸ್ತಿ ಟೈಮ್ ಬೇಕಾಗಲ್ಲ, 1-1.5 ಗಂಟೆ 2 ಗಂಟೆ ಒಳಗೆ ಆಗುತ್ತೆ. ಕೆಲವು ಜನಕ್ಕೆ 1-1.5 ಗಂಟೆಲ್ಲೇ ಆಗುತ್ತೆ, ಕೆಲವು ಜನಕ್ಕೆ 2 ಅವರ್ಸ್ ಹಿಡಿಯುತ್ತೆ. ಈ ತರ ಅಂದ್ರೆ ಪ್ರತಿ ತಿಂಗಳು ಅಂದ್ರೆ ಈ ತರ ನೀವು ಹೇಳಿದಾಗ ಬರ್ಲೇಬೇಕಂತ? ಪ್ರತಿ ತಿಂಗಳಲ್ಲ, ಅದೇ ಹೇಳಿದಲ್ಲ, ಪ್ರತಿ ತಿಂಗಳು ಬರ್ಬೇಕಂತ ಇಲ್ಲ. ನಾವ್ ಹೇಳೋದು 2 to 3 ಮಂತ್ಸ್ ಅಂತ ಹೇಳೋದು. 2 to 3 ಮಂತ್ಸ್ ಬರ್ಲಿಕ್ಕೆ ಆಗ್ತದೆ. ಬಟ್ ಏನಂದ್ರೆ ನಿಮ್ಮ ಸೈಡ್ ಅಲ್ಲಿ ಎಕ್ಸಿಸ್ಟಿಂಗ್ ಹೇರ್ಸ್ ಗೆ ನಾವು ನಿಮ್ಮ ಎಕ್ಸಿಸ್ಟಿಂಗ್ ಹೇರ್ಸ್ ಗೆ ಸಪೋರ್ಟ್ ಇಂದ ಪ್ಯಾಚ್ ಅನ್ನ ಫಿಕ್ಸ್ ಮಾಡುವಾಗ ಆ ಹೇರ್ಸ್ ನಿಮ್ದು ಕೆಲವು ಜನರಿಗೆ ಹೇರ್ ಗ್ರೋತ್ ಫಾಸ್ಟ್ ಆಗಿ ಆಗುತ್ತೆ, ಕೆಲವು ಜನರಿಗೆ ತುಂಬಾ ಸ್ಲೋ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ತುಂಬಾ ಸ್ಲೋ ಆಗ್ತಾ ಇದೆ ಇದು ಹೇರ್ ಗ್ರೋತ್ ಅಂತ ಹೇಳಿದ್ರೆ ನಿಮ್ಗೆ 3 ಮಂತ್ಸ್ ಆಗ್ಬೋದು, 4 ಮಂತ್ಸ್ ಆಗ್ಬೋದು, 5 ಮಂತ್ಸ್ ಆಗ್ಬೋದು. ಇಟ್ಸ್ ಡಿಪೆಂಡ್ಸ್ ಅಪಾನ್ ಯುವರ್ ಹೇರ್ ಗ್ರೋತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೀವು ಹೇರ್ ಈಗ ಫಾಸ್ಟ್ ಆಗಿ ಗ್ರೋತ್ ಆಗುವಾಗ
ನೀವು ಎವ್ರಿ 2 ಮಂತ್ಸ್ಗೆ ಬರಬೇಕಾಗತ್ತೆ. 2 ಮಂತ್ಸ್ ಅಂದ್ರೆ ಬಂದೇ ಬರುತ್ತೆ ನಾರ್ಮಲಿ. 2 to 3 ಮಂತ್ಸ್ 4 ಮಂತ್ಸ್ ಡಿಪೆಂಡ್ಸ್ ಅದು ಹೇಗೆ ಅಂತ. 2, 3, 4 ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಅವರ ಹೇರ್ ಯಾವ ತರ ಇದೆ, ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ, ಯಾವ ತರ ಹೇರ್ಸ್ ಗ್ರೋತ್ ಆಗುತ್ತೆ. ಕೆಲವು ಜನ ನೋಡಿ ಕಟಿಂಗ್ ಬೇಗ ಹೋಗ್ತಾರೆ, ಯಾಕಂದ್ರೆ ಅವ್ರಿಗೆ ಫಾಸ್ಟ್ ಆಗಿ ಬೆಳೆಯುತ್ತೆ. ಮತ್ತೆ ಕೆಲವರು ಹಾಗಲ್ಲ, ಒಂದು ಅಂದ್ರೆ ತುಂಬಾ ಗ್ಯಾಪ್ ಇಟ್ಟು ಹೋಗ್ತಾರೆ. ಅಂದ್ರೆ ಒಂದು 2-3 ಮಂತ್ಸ್ 3-4 ಮಂತ್ಸ್ ಹೋಗ್ತಾರೆ ಕಟಿಂಗ್ ಮಾಡ್ಲಿ. ಅಂದ್ರೆ ಹೇರ್ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಜನರಿಗೆ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ, ಕೆಲವು ಜನರಿಗೆ ಸ್ಲೋ ಆಗಿ ಗ್ರೋತ್. ಈ ಲೇಡೀಸ್ ಜೆಂಟ್ಸ್ ಅಂತ ಹೇಳಿ ಏನಾದ್ರು ಅದಕ್ಕೆ ಟ್ರೀಟ್ಮೆಂಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಇಲ್ಲ? ಲೇಡೀಸ್ಗೂ ಮಾಡಬಹುದು, ಜೆಂಟ್ಸ್ಗೂ ಮಾಡಬಹುದು. ಆ ಲೇಡೀಸ್ ಸ್ವಲ್ಪ ಇದು ಬೇರೆ ಇರುತ್ತೆ. ಅಂದ್ರೆ ಅದು ಅವ್ರಿಗೆ ಬಾಲ್ನೆಸ್ ಎಷ್ಟು ಹೋಗಿದೆ ಮತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ವೀವಿಂಗ್ ಸೂಟ್ ಆಗುತ್ತೆ ಇಲ್ಲ. ಕೆಲವು ಜನ ವೀವಿಂಗ್ ಆದ್ರೆ ಸ್ವಲ್ಪ ಅವ್ರಿಗೆ ಹೇರ್ಸ್ ತಿನ್ ಇರುತ್ತೆ. ಈಗ ಅವರು ಬಾಳ್ನೆಸ್ ಇರುವಾಗನೇ ಬಂದಿರ್ತಾರೆ, ಸ್ವಲ್ಪ ತಿನ್ ಆದಾಗನೇ ಬಂದಿದ್ದಾಗ ಆ ವೀವಿಂಗ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅವ್ರಿಗೆ. ಕೆಲವು ಜನರಿಗೆ ಮಾಡ್ಬೋದು. ಅದು ಡಿಪೆಂಡ್ಸ್, ಅದು ಅವ್ರಿಗೆ ನೋಡಿದಾಗ ನಾವು ಯಾವ ತರ ಹೇರ್ಸ್ ಇದೆ ನೋಡ್ಬಿಟ್ಟು ಹೇಳ್ತೇವೆ. ಸೊ ವೀಕ್ಷಕರೇ, ಏನು ಹೇರ್ ಬಾಳ್ನೆಸ್ ಆಗಿರ್ಬೋದು, ಸ್ವಲ್ಪ ಕೂದಲು ಏನು ಆ ಜಾಗದಲ್ಲಿ ಹೋಗಿದೆ ಅಂತ ಹೇಳುವಾಗ ತುಂಬ ಮಂದಿ ಟೆನ್ಷನ್ ಮಾಡ್ತಾ ಇರ್ತಾರೆ. ಅಂಥವರಿಗೆ ಒಂದು ಒಳ್ಳೆ ಸಜೆಷನ್ ಅಂತ ಹೇಳಿದ್ರೆ, ಸೊ ಟ್ರೀಟ್ಮೆಂಟಲ್ಲಿ 3 ವಿಧ ಇದೆ. ಆ ಒಂದು ಟ್ರೀಟ್ಮೆಂಟಲ್ಲಿ ಹೇರ್ ವಿವಿಂಗ್ ಒಂದು ಅಂತಲೇ ಹೇಳ್ಬೋದು. ಸೊ ಪ್ಯಾಚಸಲ್ಲಿ ಏನಾದರೂ ಅದರಲ್ಲಿ ಕೂಡ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ, ನಿಮಗೆ ಬೇಡ ಅಂತ ಹೇಳಿದ್ರೆ, ಸೊ ಈ ಸಜೆಷನನ್ನು ಕೂಡ ಕೊಡ್ತಾ ನಿಮಗೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಏನಿದೆ ಪರಿಹಾರವನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಂತಹ ಒಂದು ಮಾಹಿತಿಯನ್ನು ನೀಡಿದ್ದಕ್ಕೆ ಡಾಕ್ಟರ್ ಮಹೇಶ್ ಮಾಲ್ವಡ್ಕರ್ ಅವರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ. ಥ್ಯಾಂಕ್ಸ್ ಡಾಕ್ಟರ್. ವೀಕ್ಷಕರೇ, ಈ ವಾರದ ಸಂಚಿಕೆಯಲ್ಲಿ ಬಿಯಾಮೊಂಡ್ ಹರ್ಬಿಸುವಂತಹ ಈ ಒಂದು ಸಂಚಿಕೆಯಲ್ಲಿ ಹೇರ್ ವಿವಿಂಗ್ನ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಮಹೇಶ್ ಮಾಲ್ವಡ್ಕರ್. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕೂದಲು ಉದುರುವಿಕೆ ಸಮಸ್ಯೆ, ಬಾಳ್ನೆಸ್ ಏನಿದೆ ಅಥವಾ ಬೊಕ್ಕತಲೆ ಏನಿದೆ, ಬೋಳ್ತಲೆ ಏನಿದೆ, ಇವೆಲ್ಲದಕ್ಕೆ ಕೂಡ ಪರಿಹಾರ ಅಂತ ಇದ್ದೇ ಇದೆ. ಸೊ ಏನು ಟ್ರೀಟ್ಮೆಂಟ್ ಇದೆ ಅವೆಲ್ಲವನ್ನ ತಿಳ್ಕೊಳ್ಳೋಣ. ಆದರೆ ಇವತ್ತಿನ ಸಂಚಿಕೆಯನ್ನು ಕೊನೆಗೊಳಿಸುವಂತಹ ಹಂತಕ್ಕೆ ಬಂದಿದ್ದಾರೆ. ಸೊ ವೀಕ್ಷಕರೇ, ಮತ್ತಷ್ಟು ಮಾಹಿತಿಗಾಗಿ ನಂತರ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ಲಾಗಿನ್ ಮಾಡಿ v4news.com. ವಂದನೆಗಳು. ನಾವು ಹೆಣ್ಣು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಬೆಳ್ಳಗಿರ್ಬೇಕು ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್. ಆದ್ರೆ ಹುಡುಗಿಯರಿಗೆ ನಾನು ಮದುವೆ ಆಗೋ ಹುಡುಗ ಫಿಟ್ ಆಗಿರ್ಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು, ಲೈಫಲ್ಲಿ ಸೆಟ್ಲ್ ಆಗಿರ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ನಾನು ಎಲ್ಲದರಲ್ಲೂ ಒಂದು ರೇಂಜಿಗೆ ಓಕೆ ಆಗಿದ್ದೆ. ಆದ್ರೆ ನನ್ನ ತಲೆ ಕೂದಲು ಮಾತ್ರ ಸ್ವಲ್ಪ ಸಮಯ ಹೆಣ್ಣು ನೋಡೋದ್ರಲ್ಲೇ ಕಳೀತು. ಹೋಗೋದು, ಹೆಣ್ಣು ನೋಡೋದು, ಜ್ಯೂಸ್ ಕುಡಿಯೋದು ನನಗೆ ಕೆಲವರು ಇಷ್ಟ ಆಗ್ತಿತ್ತು. ಬಟ್ ಹುಡುಗಿರು ಕೂದಲಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ರು. ನಿನ್ ಫ್ಯೂಚರ್ ಗಂಡ ನೋಡೆ ಸಖತ್ತಾಗಿದ್ದಾನೆ. ನಿನ್ ಬಗ್ಗೆ ಎಲ್ಲ ಓಕೆ, ಆದ್ರೆ ಕೂದಲು ಮಾತ್ರ ಅಯ್ಯೋ. ಇವರು ಕೂದಲಿಲ್ದೆ ಏನೇನ್ ಸಮಸ್ಯೆ ಇಟ್ಕೊಂಡು ಬಂದಿದ್ದಾರೆ ಅಂತ ಇವ್ರ ಹತ್ರನೇ ಕೇಳುವ. ನನ್ನ ಹೆಸರು ಗಿರೀಶ್ ಅಂತ ಹೇಳಿ. ನನ್ನ ತಲೆ ಕೂದಲು ಇಲ್ಲ ಅಂತ ನನಗೆ ಯಾವುದೇ ಚಿಂತೆ ಇರಲಿಲ್ಲ. ನಾನು ಒಬ್ಬನೇ ಇರುವಾಗ ಕೂಡ ಅದರ ಬಗ್ಗೆ ಚಿಂತಿಸಿದವನಲ್ಲ. ಆದರೆ ನಾನು ಮದುವೆ ಆಗಬೇಕು, ಹುಡುಗಿ ನೋಡಬೇಕು ಅಂತ ಹೋಗುವಾಗ ನನಗೆ ಈ ಕೂದಲು ಇಲ್ಲದ ಸಮಸ್ಯೆ ಎದುರಾಯಿತು. ಕಾರಣ ಹುಡುಗಿಯೆಲ್ಲ ಓಕೆ ಆಗ್ತಿತ್ತು, ಆದರೆ ಹುಡುಗಿಯರು ನನ್ನಲ್ಲಿ ಕೂದಲಿಲ್ಲ ಅಂತ ನನ್ನನ್ನು ರಿಜೆಕ್ಟ್ ಮಾಡ್ತಿದ್ರು. ಹೀಗೆ ಇದರ ಬಗ್ಗೆ ಚಿಂತೆ ಆರಂಭವಾಯಿತು. ಒಂದು ದಿವಸ ನಾನು ಟಿವಿಯಲ್ಲಿ ಒಂದು ಜಾಹೀರಾತು ನೋಡಿದೆ, ಬಿಮೊಂಡಿಸ್ ಹೇರ್ ರಿಪ್ಲೇಸ್ಮೆಂಟ್ ಅಂತ. ಅದರಲ್ಲಿ ಬರ್ತಿರೋ ನಂಬರ್ ನೋಡಿ ಅದಕ್ಕೆ ನಾನು ಕರೆ ಮಾಡಿ ಅವರಿಗೆ ನಾನು ಫೋನಲ್ಲಿ ಮಾತಾಡಿದಾಗ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ಇದು ನೋಡಿ, ನೀವು ಬ್ಯಾಕ್ ಸೈಡ್ ಪೋರ್ಷನ್ ಬ್ಯಾಕ್ ಕೋಮಿಂಗ್ ಮಾಡಿದ್ರು ಸಹ ನಿಮಗೆ ಸಿಂಗಲ್ ಹೇರ್ಸ್ ಆಗಿ ಕಾಣಿಸುತ್ತೆ. ಕೆಲವು ಜನ ಪ್ಯಾಚಸ್ ಹಾಕ್ತಾರೆ, ಅದರಲ್ಲಿ ಆರ್ಟಿಫಿಷಿಯಲ್ ಅಂತ ಗೊತ್ತಾಗುತ್ತೆ. ಇದರಲ್ಲಿ ನಿಮಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ, ತಲೆ ಒಳಗಿಂದೇ ಬಂದಿರೋ ಥರ ಕಾಣಿಸುತ್ತೆ. ಇದು ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ತುಂಬಾ ನ್ಯಾಚುರಲ್ ಇರುತ್ತೆ. ನಿಮಗೆ ನೀವು ಡೈರೆಕ್ಟ್ ಆಗಿ ನೋಡ್ಬೋದು ಹೀಗೆ ಯಾವ ರೀತಿ ಇರುತ್ತೆ ಅಂತ. ಪ್ಲಾಂಟೇಶನ್ನಲ್ಲಿ ಥಿಕ್ ಸಿಂಗಲ್ ಹೇರ್ ಇರೋದ್ರಿಂದ ನ್ಯಾಚುರಲಿಟಿ ಇರಲ್ಲ. ಈ ಸಿಸ್ಟಮ್ನಲ್ಲಿ ನೀವು ಯಾವ ಸ್ಟೈಲ್ ಬೇಕಾದರೂ ಮಾಡ್ಕೋಬಹುದು. ಸೈಡ್, ಮಿಡಲ್, ಬ್ಯಾಕ್ ಕೋಮಿಂಗ್, ಈಗ ಏನ್ ಬೇಕಾದ್ರೂ ಮಾಡ್ಕೋಬಹುದು. Undetectable ultra custom hair systems, most advanced technology, undetectable silicone based systems, regain hair within 2 hours, non-removable pasting systems, customized ladies gents wig for chemotherapy patients. ನೋಡಿ ಎಷ್ಟು ಚಂದ ಕಾಣ್ತಾ ಇದೆ. ಅವ್ರದ್ದು ಬಾಳ್ನೆಸ್ ಸಮಸ್ಯೆ ಇಟ್ಕೊಂಡು ತುಂಬಾ ಸಮಸ್ಯೆ ಇಟ್ಕೊಂಡು ಬಂದಿದ್ರು. ಇವಾಗ ಹೇಗೆ ಅನಿಸ್ತಾ ಇದೆ ಗಿರೀಶ್ ಅವರೇ? ತುಂಬ ಖುಷಿ ಆಗ್ತಿದೆ ಸರ್. ತಮ್ಮಲ್ಲಿ ನನ್ನಂಥ ಸಮಸ್ಯೆ ಅನುಭವಿಸುವವರು ತುಂಬ ಜನ ಇರ್ಬೋದು, ಆದರೆ ಅದನ್ನೆಲ್ಲ ಮನಸ್ಸಲ್ಲಿಟ್ಟು ಬೇಸರ ಮಾಡಬೇಡಿ. ತಾವು ತಮ್ಮ ಸಮಸ್ಯೆಯನ್ನು ದೊಡ್ಡದೆಂದು ಭಾವಿಸದೆ ನೀವು ದಯಮಾಡಿ ನನ್ನ ಸಮಸ್ಯೆ ಪರಿಹಾರ ಆದಾಗೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಇವರನ್ನೊಮ್ಮೆ ಭೇಟಿ ಮಾಡಿ.
100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ. Beaumonde ಹೇರ್ ರಿಪ್ಲೇಸ್ಮೆಂಟ್. ನಾನು ನನ್ನ ಲೈಫ್ನಲ್ಲಿ ವೆಡ್ಡಿಂಗ್ ಆಲ್ಬಮ್ ನೋಡೋ ಚಾನ್ಸೇ ಇಲ್ಲ ಅನ್ಕೊಂಡಿದ್ದೆ. ಇವಾಗ ನೋಡಿ, ಫ್ರೀ ಟೈಮ್ನಲ್ಲಿ ನನ್ನ ಲೈಫ್ನ ಹ್ಯಾಪಿ ಮೂಮೆಂಟ್ಸ್ ನೋಡ್ತಾ ಇದ್ದೀನಿ, ಥ್ಯಾಂಕ್ಸ್ ಟು Beaumonde's ಹೇರ್ ರಿಪ್ಲೇಸ್ಮೆಂಟ್. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ Beaumonde ಹೇರ್ ರಿಪ್ಲೇಸ್ಮೆಂಟ್. ಬೊಕ್ಕತೆಲಿ ಅಂತ ಹೇಳಿದರೆ ಎಲ್ಲ ಏಜ್ನವ್ರಿಗೂ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾವು ಇದೇ ಏಜ್ ಅಂತ ಹೇಳಲಿಕ್ಕಾಗಲ್ಲ. ಈಗ 18 ಏಜಿಂದ ನಿಮಗೆ 25, 30 ಏಜು, 35, 50 ಏಜ್ವರೆಗೆ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅನುವಂಶಿಕತೆಯಿಂದನೇ ಬರೋದು ಜಾಸ್ತಿ ಸಾಧ್ಯತೆ ಇರುತ್ತೆ. ನಾವು ಬೇರೆ ಬೇರೆ ರೀಸನ್ನು ಸಹ ಇರುತ್ತೆ ಅದರಲ್ಲಿ, ಬಟ್ ಮೇನ್ ರೀಸನ್ ಅಂದರೆ ಅನುವಂಶಿಕತೆನೇ ಮೇನ್ ರೀಸನ್. ಅದಕ್ಕೆ ನಾವು ಯಾವ ಟ್ರೀಟ್ಮೆಂಟ್ ಕೊಟ್ಟರು ಸಹ ಬರೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಅನುವಂಶಿಕತೆಯಿಂದ ಬಾಳ್ನೆಸ್ಗೆ. ಇದು ಯಾವುದು ಸರ್ಜರಿ ಅಲ್ಲ, ನಾನ್ ಸರ್ಜಿಕಲ್ ಪ್ರೊಸೀಜರಿಂದ ನಿಮಗೆ ಈ ಚಿಕಿತ್ಸೆನ ಮಾಡ್ತೇವೆ ನಾವು. ಹೇರ್ ಫಿಕ್ಸಿಂಗ್ ಅಂತ ಹೇಳಿದರೆ ನಿಮ್ಮ ಹೇರ್ಸಿಗೆ, ನಿಮ್ಮ ಫೇಸಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಾ, ಯಾವ ಥರ ನೀವು ಬಾಚ್ಕೋತೀರಾ, ಹಿಂದೆ ಬ್ಯಾಕ್ ಕೊಂಬಿಂಗು, ಮತ್ತು ಸೈಡ್ ಬಾಚಲಿಕ್ಕಿದ್ರೆ, ಫ್ರಂಟ್ ಬಾಚಲಿಕ್ಕಿದೆ, ಮತ್ತು ನೀವು ನಿಮ್ಗೆ ಯಾವ ಟೈಪ್ ಸ್ಟೈಲಿಗೆ ನಿಮ್ಗೆ ಸೂಟೇಬಲ್ ಆಗುತ್ತೆ ಅದೇ ಸ್ಟೈಲೇ ನಾವು ಸೆಟ್ ಮಾಡಿ ಕೊಡ್ತೇವೆ. ಈ ಸೆಟ್ ಮಾಡಿದ ನಂತರ ನೀವು ಯಾವ ರೀತಿಯಿಂದ ಸಹ ನೀವು ಯೂಸ್ ಮಾಡ್ಕೋಬೋದು. ಅಂದರೆ ನಾರ್ಮಲ್ಲಾಗಿ ನೀವು ಯಾವ ಥರ ಬೇರೆ ಹೇರ್ಸನ್ನು ಯಾವ ಥರ ಯೂಸ್ ಮಾಡ್ತಿರಲ್ಲ ಅದೇ ಥರ ಯೂಸ್ ಮಾಡ್ಕೋಬೋದು. ನಾರ್ಮಲ್ಲಾಗಿ ನಿಮ್ಮ ಹೇರ್ಸನ್ನು ನೀವು ಸ್ನಾನ ಮಾಡ್ತೀರಾ, ಶಾಂಪು ಹಾಕ್ತೀರಾ, ಬೈಕ್ ರೈಡ್ ಮಾಡ್ತೀರಾ, ಸ್ವಿಮ್ಮಿಂಗ್ ಮಾಡ್ತೀರಾ, ಮೊದಲು ಯಾವುದು ಮಾಡ್ತಿರಲ್ಲ ಅದೇ ಥರನೇ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ಕಲರ್ಸು ಸಹ ಈಗ ನಿಮ್ಮ ಹೇರ್ಸ್ ಕಲರ್ಸೇ ನಾವು ಹಾಕಿ ಕೊಡೋದು. ನಿಮ್ಮ ಯಾವ ಥರ ಹೇರ್ಸ್ ಕಲರ್ಸ್ ಇರುತ್ತಲ್ಲ ಅದೇ ಥರ ಮಾಡಿಕೊಡೋದು. ಇದರಲ್ಲಿ ನಾವು ಒಂದು ಹೊಸ ನ್ಯೂ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ, ಸಿಲಿಕಾನ್ ಹೇರ್ ಪ್ಯಾಚಸ್ ಅಂತ. ಈ ಸಿಲಿಕಾನ್ ಹೇರ್ ಪ್ಯಾಚಸ್ಸಲ್ಲಿ ಸ್ಕಿನ್ ಬೇಸ್ಡ್ ಆಗಿ ಪ್ಯಾಚ್ ಇರುತ್ತೆ. ನಿಮಗೆ ಹೊರಗಡೆಯಿಂದ ಯಾರು ಸಹ ಇದನ್ನು ಹಾಕಿದ್ದೀರಾ ಅಂತ ಯಾರು ಸಹ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ನ್ಯಾಚುರಲ್ ಆಗಿ ನಿಮ್ಮ ಟ್ರಾನ್ಸ್ಪರೆಂಟ್, ನಿಮ್ಮ ಸ್ಕಿನ್ ಯಾವ ಥರ ಇರುತ್ತಲ್ಲ ಅದೇ ಥರ ಮೇಲೆ ಸಹ ಕಾಣುತ್ತೆ. ಮತ್ತು ಒಂದೊಂದು ಸಿಂಗಲ್ ಹೇರ್ಸನ್ನು ಇದರಲ್ಲಿ ಫಿಲ್ ಮಾಡಿರ್ತಾರೆ. ಈ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಅಂತ ಹೇಳ್ತೇವೆ ನಾವು. ಇದನ್ನು ನಾವು ಇತ್ತೀಚೆಗೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. Undetectable ultra custom hair systems, most advanced technology, undetectable silicone based systems, regain hair within 2 hours, non-removable pasting systems, customized ladies gents wig for chemotherapy patients. ಮತ್ತೊಂದೇನು ಗೊತ್ತಾ, ಕೆಲವು ಜನರಿಗೆ ಕರ್ಲಿ ಹೇರ್ಸ್ ಇರುತ್ತೆ. ಅವರು ಅನ್ಕೋತಾರೆ ಕರ್ಲಿ ಹೇರ್ಸು ಆಗೋದೇ ಇಲ್ಲ ಅನ್ಕೋತಾರೆ. ಹಾಗೇನಿಲ್ಲ, ಕರ್ಲಿ ಹೇರ್ಸ್ನವ್ರಿಗೂ ಸಹ ಕರ್ಲಿಯಾಗಿ ನಿಮ್ದು ಯಾವ ಥರ ಎಷ್ಟು ಕರ್ಲಿಯಾಗಿ ಡೆನ್ಸಿಟಿ ಇರುತ್ತೆ, ಎಷ್ಟು ಕರ್ಲ್ ಆಗಿರುತ್ತಲ್ಲ ಅಷ್ಟೇ ಕರ್ಲಲ್ಲಿ ನಾವು ನಮ್ಮ ಹೇರ್ಸ್ ಪ್ಯಾಚ್ ಹಾಕಿ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಆಗೋ ಹಾಗೆ ಮಾಡಿಕೊಡ್ತೇವೆ. ನೀವು ಆ್ಯಸ್ ಇಟ್ ಈಸ್ ನಿಮಗೆ ಮೊದಲು ಯಾವ ಥರ ಹೇರ್ಸ್ ಇತ್ತಲ್ಲ ಅದೇ ಥರ ನಿಮಗೆ ಮತ್ತೆ ಸಿಗುತ್ತೆ ನಿಮಗೆ. ನಾನೊಬ್ಬ ಲೆಕ್ಚರರ್, ಸ್ಟೂಡೆಂಟ್ಸ್ ಎಲ್ಲಿ ತಮಾಷೆ ಮಾಡೋಕ್ಕೆ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಏನಾದರೂ ಸಿಕ್ಕಿತ್ತು ಅಂದರೆ ಅಷ್ಟೇ ಕತೆ. ನಾನು ಕ್ಲಾಸ್ನಲ್ಲಿ ಸ್ಟ್ರಿಕ್ಟು, ಅದಕ್ಕೆ ಸರಿಯಾಗಿ ತಲೆ ಮೇಲೆ ಕೂದಲು ಇರಲಿಲ್ಲ. ಏನು ತಮಾಷೆ ಮಾಡ್ತಾರೆ ಅಂತೀರಾ? ಚಾಕ್ ಎಸೆಯೋದು, ರಾಕೆಟ್ ಬಿಡೋದೇನು, ಕಾರ್ಟೂನ್ ಮಾಡೋದೇನು, ಅಬ್ಬಬ್ಬಾ ಏನು ಹಿಂಸೆ. ಇಷ್ಟು ಬಾಳ್ನೆಸ್ ಆಗಿದೆ. ಈಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಾಳ್ನೆಸ್ ಆಗಿದೆ. ನಾವು ಇಷ್ಟೇ ಮೆಜರ್ಮೆಂಟ್ ತಗೋತೀವಿ. ಫಸ್ಟ್ ಅವ್ರು ನಮ್ಮಲ್ಲಿಗೆ ಬಂದಾಗ ಅವರಿಗೆ ಇಷ್ಟು ಮೆಜರ್ಮೆಂಟ್ ತಗೊಂಡು ಈ ಹೇರ್ಸ್ಗೆ ಮ್ಯಾಚ್ ಆಗೋ ತರ ಹೇರ್ಸ್ ಅನ್ನ ಒಂದು ಸ್ಕಿನ್ ಬೇಸ್ಡ್ ಪ್ಯಾಚಸ್ ಇರುತ್ತೆ. ಸ್ಕಿನ್ ಬೇಸ್ಡ್ ಪ್ಯಾಚಸ್ ಅನ್ನ ನಾವು ಪೇಸ್ಟಿಂಗ್ ಮಾಡ್ಕೊಂಡು ಅಂದ್ರೆ ಫಿಕ್ಸ್ ಮಾಡ್ಕೊಂಡು, ಇದು ನ್ಯೂ ಟೆಕ್ನಾಲಜಿ ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ ಹೇಳ್ತೀವಿ ಇದಕ್ಕೆ. ನಾವು ಇದನ್ನ ಇಲ್ಲಿ ಫಿಕ್ಸ್ ಮಾಡಿ ಕೊಟ್ಮೇಲೆ ನೀವು ಈ ಹೇರ್ಸ್ಗೆ ಆ ಹೇರ್ಸ್ ನ ಮ್ಯಾಚ್ ಆಗೋ ತರ ಹೇರ್ ಕಟ್ ಮಾಡಿ ಸೆಟ್ ಮಾಡ್ಕೋತೀವಿ. ಅಂದ್ರೆ ನಿಮ್ ಹೇರ್ಸ್ಗೆ ಮ್ಯಾಚ್ ಆಗೋ ತರ ಇರ್ಬೇಕಲ್ವಾ. ಇದೇ ಸೈಜ್ ನಲ್ಲಿ, ಅಂದ್ರೆ ಇಷ್ಟು ಸೈಜ್ ಇದೆಯಲ್ಲ ಅಷ್ಟೇ ಸೈಜ್ ಅಲ್ಲಿ ಸೆಟ್ ಮಾಡಿ ಕೊಡ್ತೀವಿ. ಇದು ನೋಡಿ ಫುಲ್ ಬಾರ್ಡ್ನೆಸ್ ಇರೋವರೆಗೆ ಕಾಣಿಸುತ್ತೆ. ಅದನ್ನ ಫುಲ್ ಕವರ್ ಮಾಡಿ ಕೊಡ್ಬೇಕಾಗತ್ತೆ. ಇದನ್ನೆಲ್ಲ ಕವರ್ ಮಾಡಿ ಕೊಡ್ಬೇಕಾಗತ್ತೆ. ಸೆಟ್ ಮಾಡಿದ ನಂತರ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಕಾಣೋ ತರ ಮಾಡಿ ಕೊಡ್ತೇವೆ. ಮತ್ತೆ ಇವಾಗ ಫುಲ್ ಡಲ್ ಆಗಿದ್ದಾರೆ. ಹೀಗೆ ಎಂತೆಂತ ಟ್ರೀಟ್ಮೆಂಟ್ ಮಾಡಿ ಲಾಸ್ಟಿಗೆ ನಮ್ಮಲ್ಲಿಗೆ ಬಂದಿದ್ದಾರೆ. ಏನೇನ್ ಟ್ರೀಟ್ಮೆಂಟ್ ಮಾಡಿದ್ದೀರಾ ಸ್ವಲ್ಪ ಜನರಿಗೆ ಗೊತ್ತಾಗ್ಲಿ ಹೇಳಿ. ನಾನು ಬಿಯೋಮಾಂಡ್ಸ್ಗೆ ಬರೋ ಮುಂಚೆ ಎಲ್ಲಾ ತರದ ಟಿವಿ ಅಂಡ್ ಪೇಪರ್ ಆಡ್ಗಳನ್ನ ನೋಡ್ತಾ ಇದ್ದೆ. ಹ್ಯಾಕ್ ಕೂದಲು ಬರುತ್ತೆ ಅಂತ, ಅದಕ್ಕೆ ಯಾವ ತರದ ಆಯಿಲ್ ಬಳಸಬೇಕು, ಎಲ್ಲಾ ತರದ ಆಯಿಲ್, ಎಲ್ಲಾ ತರದ ಟ್ಯಾಬ್ಲೆಟ್ಸ್, ಕ್ಯಾಪ್ಸಲ್ಸ್ ಎಲ್ಲ ತಗೊಂಡೆ. ಆದ್ರೆ ಇಷ್ಟು ವರ್ಷ ನನ್ಗೇನು
ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಒಂದು ಕೂದಲು ಸಹ ಬರಲಿಲ್ಲ. ಮತ್ತೆ ನನಗೆ ಒಬ್ರು ನನ್ನ ಫ್ರೆಂಡ್ ಹೇಳಿದ್ಮೇಲೆ ಬಿಯೋಮಾಂಡ್ಸ್ನಲ್ಲಿ ಮಾಡಿ ಕೊಡ್ತಾರೆ, ತಕ್ಷಣ ಹೋಗಿ ಅಂತ ಹೇಳಿದ್ಮೇಲೆ ನಾನು ಇಲ್ಲಿ ಬಂದೆ. ಈಗ ಇಲ್ಲಿ ನಮ್ಮ ಡಾಕ್ಟರ್ ಹತ್ರ ಬಂದಿದ್ದೇನೆ. ಇದು ನೋಡಿ, ಇವರಿಗೆ ಇಷ್ಟು ಬಾಲ್ಡ್ನೆಸ್ ಆಗಿತ್ತು, ಇವರಿಗೀಗ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇದು ಹೇಗಿದೆ ಅಂದ್ರೆ, ನಿಮ್ಮ ಹೇರ್ ಯಾವುದು ಕರ್ಲಿ ಹಾಗೆ ಹೇರ್ ಇದೆ, ಈ ಹೇರ್ಗೆ ಮತ್ತೆ ಈ ಹೇರ್ಗೆ ಮ್ಯಾಚ್ ಮಾಡಿ ಕೊಟ್ಟಿದ್ದೇವೆ. ಆದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಈ ಸ್ಟ್ರೈಟ್ ಹೇರ್ಗೆ ಗುಂಗುರು ಕೂದಲು ಸೆಟ್ ಮಾಡ್ಲಿಕ್ಕೆ ನೋಡ್ತಾರೆ. ಬಟ್ ಅದು ಸಾಧ್ಯ ಇಲ್ಲ. ಗುಂಗುರು ಕೂದಲಿಗೆ ಗುಂಗುರು ಕೂದಲೇ ಹಾಕಬೇಕು, ಅವಾಗ ಮಾತ್ರ ಸೆಟ್ ಆಗಿ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಹಿಂದೆ ನೋಡಿ, ಆಮೇಲೆ ಈ ಸೈಡ್ ನೋಡಿ, ಸ್ವಲ್ಪ ಸಹ ಗೊತ್ತಾಗಲ್ಲ, ಅಷ್ಟು ನ್ಯಾಚುರಲ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಹೇಗ್ ಸಹ ಬಾಚ್ಕೋಬಹುದು. ಬಟ್ ಗುಂಗುರು ಕೂದಲಿದ್ದ ಕಾರಣ ಒಂದೇ ಸ್ಟೈಲ್ ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೀ ಆಗಿ ಇಟ್ಕೋಬಹುದು, ಎಷ್ಟು ಫ್ರೀ ಬೇಕೋ ಅಷ್ಟು ಫ್ರೀ ಆಗಿ ಇಟ್ಕೋಬಹುದು. ದಿವಸ ಸ್ನಾನ ಮಾಡಬಹುದು, ಶಾಂಪೂ, ಬೈಕ್ ರೈಡ್ ಮಾಡಬಹುದು, ಏನ್ ಸಹ ಮಾಡಬಹುದು. ಹೇಳಿ ಸರ್, ಹೇಗ್ ಕಾಣಿಸ್ತಾ ಇದೆ? ಚೆನ್ನಾಗಿದೆ. ಅವರು ತುಂಬಾ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ಮತ್ತೆ ಎಲ್ಲ ಟ್ರೈ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ, ಪ್ಲಾಂಟೇಶನ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಪಾಪ ಅವರಿಗೆ ಯಾವುದು ಸಕ್ಸಸ್ ಆಗ್ಲಿಲ್ಲ. ನಂತರ ನಮ್ಮಲ್ಲಿ ಬಿಯೋಮೊಂಡಿ ಹೇರ್ ರಿಪ್ಲೇಸ್ಮೆಂಟ್ ಅಲ್ಲಿ ಬಂದು ವಿಸಿಟ್ ಮಾಡಿ ಇವರಿಗೆ ಈಗ ಹೇಗೆ ಅನಿಸ್ತಾ ಇದೆ? ನಿಮ್ಗೆ ಹ್ಯಾಪಿ ಅನಿಸ್ತಾ ಇದೆಯಾ? ಹ್ಯಾಪಿ ಅನಿಸ್ತಾ ಇದೆ. 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ. ಬಿಯೋಮೊಂಡ್ ಹೇರ್ ರಿಪ್ಲೇಸ್ಮೆಂಟ್. ಇವಾಗ ಬರೋ ಸ್ಟೂಡೆಂಟ್ಸ್ಗೆ ತಮಾಷೆ ಮಾಡೋಕ್ಕೆ ರೀಸನ್ ಇಲ್ಲ ಬಿಡಿ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವದ್ಕರ್ ಅವರ ಬಿಯೋಮೊಂಡ್ ಹೇರ್ ರಿಪ್ಲೇಸ್ಮೆಂಟ್. ಈಗ ನಾವು ಮಾಡಿಕೊಟ್ಟಿದ್ದಾಗೆ ಅದೇ ಥರ ಬಾಚಬೇಕಂತ ಇರಲ್ಲ, ಬೇರೆ ಟೈಪಲ್ಲಿ ಬಾಚ್ಬೋದು. ಇದೇ ಇದರಲ್ಲಿ ಅಡ್ವಾಂಟೇಜ್. ಕೆಲವೊಂದು ಈಗ ಓಲ್ಡ್ ಟೈಪ್ ಸಿಸ್ಟಮಲ್ಲಿ ನಿಮಗೆ ಒಂದೇ ಟೈಪ್ ಬಾಚಲಿಕ್ಕೆ ಇರುತ್ತೆ. ಒಂದೇ ಟೈಪ್ ಬಾಚಿದ್ರೆ ಒಂದೇ ಟೈಪ್ ಬಾಚ್ತಾ ಇರಬೇಕು, ಸೈಡಲ್ಲಿ ಮತ್ತು ಇನ್ನೊಂದು ಸೈಡಲ್ಲಿ ಬಾಚ್ಲಿಕ್ಕಾಗಲ್ಲ. ಕೆಲವು ಜನಕ್ಕೆ ಚೇಂಜಸ್ ಮಾಡ್ತಾ ಇರ್ತಾರೆ ಪ್ಯಾಚಸನ್ನು. ಈಗ ಸೈಡಲ್ಲಿ ಬಾಚಬೇಕಂತಾರೆ, ಮಿಡ್ಲಲ್ಲಿ ಬಾಚಬೇಕಂತಾರೆ, ಬ್ಯಾಕ್ ಕೋಂಬಿಂಗ್ ಮಾಡಬೇಕಂತಾರೆ. ಆ ಥರದಲ್ಲಿ ಇದರಲ್ಲಿ ಮಾಡಲಿಕ್ಕೆ ಅವಕಾಶಗಳಿದೆ. ನಾವು ಹೊಸ ಇಂಟ್ರೊಡ್ಯೂಷನ್ ಮಾಡಿದ್ದೇವಲ್ಲ, ಸಿಲಿಕಾನ್ ಹೇರ್ ಸಿಸ್ಟಮ್ ಅಂತ. ಈ ಸಿಸ್ಟಮಲ್ಲಿ ನೀವು ಯಾವ ಟೈಪಲ್ಲಿ ಸ್ಟೈಲು ಮಾಡ್ಬೋದು, ಯಾವ ಥರ ಸಹ ಬಾಚ್ಕೋಬೋದು. ಇದು ಇದರಲ್ಲಿ ಮೇನ್ ಅಡ್ವಾಂಟೇಜು. ಇದು ಎಲ್ಲಿ ನಿಮಗೆ ಈ ಥರ ಸಿಸ್ಟಮನ್ನು ಎಲ್ಲೂ ಅವರು ಇನ್ನೂವರೆಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ. ನಾವು ಇದನ್ನು ಫಸ್ಟ್ ಟೈಮು ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ತುಂಬ ನ್ಯಾಚುರಲಾಗಿ ಇರುತ್ತೆ ಇದರಲ್ಲಿ. ಓಲ್ಡ್ ಏಜ್ನವರು ನಮ್ಮಲ್ಲಿ ಬರ್ತಾರೆ. ಓಲ್ಡ್ ಏಜ್ನವ್ರಿಗೆ ಏನಂದರೆ, ಅವರಿಗೆ ಒಂದು ಆ ಏಜಲ್ಲಿ ಅವ್ರಿಗೆ ಫುಲ್ ಬ್ಲ್ಯಾಕ್ ಆಗಲ್ಲ, ಫುಲ್ ವೈಟ್ ಮನ್ಸಾಗಲ್ಲ. ಅವ್ರಿಗೊಂದು ಮಿಕ್ಸ್ ಮಾಡಿ, ಅಂದರೆ 50% ವೈಟು 50% ಬ್ಲ್ಯಾಕು, ಆ ಥರ ಮಿಕ್ಸ್ ಮಾಡಿ ಅದನ್ನು ಪ್ಯಾಚ್ ಫಿಕ್ಸ್ ಮಾಡಿ ಕೊಡ್ತೇವೆ. ಅದು ಸಹ ಅವ್ರಿಗೆ ಸೂಟ್ ಆಗೋವಾಗೆ ಇರುತ್ತೆ, ಅವ್ರ ಏಜ್ ತಕ್ಕ ಹಾಗೆ. ಈಗ ಕೆಲವು ಏಜ್ನವರಿಗೆ ಕೆಲವು ರೀತಿಯಿಂದ ಮಾಡಿ ಕೊಡಬೇಕಾಗತ್ತೆ. ಅವ್ರ ಏಜಲ್ಲಿ 50 ಅಬೋವ್ ಇದ್ದವರಿಗೆ ಆ ಥರ ನಾವು ಮಾಡಿಕೊಡೋ ನಮ್ಮಲ್ಲಿ ಸಿಸ್ಟಮ್ ಇದೆ. ಅವರು ಸಹ ವರಿ ಮಾಡಬೇಕಂತ ಇಲ್ಲ. ನಮ್ಮಲ್ಲಿ ಬಂದು ನೀವು ಆ ಥರ ಪ್ಯಾಚ್ ಹಾಕಿ, ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಆ ಪ್ಯಾಚ್. ಮಾರ್ಕೆಟಿಂಗ್ ಜಾಬ್ ಅಂದರೆ ನನಗೆ ತುಂಬ ಇಷ್ಟ. ಆದರೆ ನಾನು ಇಂಟರ್ವ್ಯೂಗೆ ಹೋದಾಗ ಗುಡ್ ಕ್ವಾಲಿಫಿಕೇಶನ್ ಲೆವೆಲ್ ಚೆನ್ನಾಗಿದೆ, ಬಟ್ ಇಟ್ಸ್ ಎ ಮಾರ್ಕೆಟಿಂಗ್ ಜಾಬ್. ಟ್ಯಾಲೆಂಟ್ ಜೊತೆ ಸ್ವಲ್ಪ ಲುಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೇಸ್ ಕಟ್ ಚೆನ್ನಾಗಿದೆ, ಬಟ್ ನಿಮ್ಮ ಕೂದಲು. ಕೊನೆಗೆ ನನ್ನದೇ ಆದಂತಹ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗಿತ್ತು. ಏನೋ ಒಂಥರ ಜಿಗುಪ್ಸೆ. ಎಲ್ಲರೂ ನನ್ನನ್ನು ಗೇಲಿ ಮಾಡ್ತಾ ಇದ್ರು. ಎಷ್ಟು ಬಾಲ್ಡ್ನೆಸ್ ಇದೆ, ಇಷ್ಟು ಮಾತ್ರ ಬಾಲ್ಡ್ನೆಸ್ ನಾವು ಕವರ್ ಮಾಡಿ ಕೊಡ್ಬೇಕು. ದೊಡ್ಡದಾಗಿ ಹಾಕಿಸ್ಲಿಕ್ಕೂ ಸಹ ಇಲ್ಲ. ಈ ಹೇರ್ಸ್ಗೆ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಮಾಡಿ ಕೊಡ್ಬೇಕಲ್ಲ, ಅದು ಅಷ್ಟೇ ಹೇರ್ಗೆ ನಾವು ಕವರ್ ಮಾಡಿ, ನಿಮ್ಮ ಹೇರ್ಗೆ ಸೈಡಲ್ಲಿ ಹೇರ್, ಬ್ಯಾಕಲ್ಲಿ ಹೇರ್ ಎಲ್ಲ ಕವರ್ ಆಗೋ ಹಾಗೆ ನಾವು ಸೆಟ್ ಮಾಡಿ ಕೊಡ್ತೇವೆ. Undetectable ultra custom hair systems, most advanced technology, undetectable silicone based systems, regain hair within 2 hours, non-removable pasting systems, customized ladies gents wig for chemotherapy patients. ನೋಡಿ, ಇವರಿಗೆ ಇದು ಇಷ್ಟು ಹೋಗಿರೋದು ಅಷ್ಟೇ ಜಾಗದಲ್ಲಿ ಫಿಕ್ಸ್ ಮಾಡಿ ಕೊಟ್ಟಿದ್ದೇವೆ. ಇಷ್ಟು ನ್ಯಾಚುರಲ್ ಆಗಿದೆ. ಈವನ್ ನಿಮ್ಗೆ ಪ್ಲಾಂಟೇಶನ್ ಮಾಡಿದ್ರು ಸಹ ಈ ತರ ಫಿನಿಶಿಂಗ್ ಬರಕ್ಕೆ ಸಾಧ್ಯ ಇಲ್ಲ, ಅಷ್ಟು ನ್ಯಾಚುರಲ್ ಆಗಿ ಕಾಣ್ತಿದೆ. ಯಾವ ತರ ಕೋಮಿಂಗ್ ಬೇಕಾದ್ರೂ ಮಾಡ್ಬೋದು. ಮಿಡ್ಲಲ್ಲಿ ಬಾಚ್ಕೊಳ್ಳಿ, ಸೈಡ್ಗೆ ಬಾಚ್ಕೊಳ್ಳಿ, ಯಾವ ತರ ನಿಮಗೆ ಯಾವ ಸ್ಟೈಲ್ ಬೇಕೋ ಆ ತರ ಮಾಡ್ಕೋಬಹುದು. ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಫೈನಲ್ ಟಚ್. ಇದರಲ್ಲಿ ಯಾವುದು ಕೂಡ ಆರ್ಟಿಫಿಷಿಯಲ್ ಅಂತ ಇಲ್ಲ. ಎಲ್ಲ ಒರಿಜಿನಲ್ ಹೇರ್ಸ್ ಅನ್ನ ನಿಮ್ಮ ಹೇರ್ಸ್ಗೆ ಮ್ಯಾಚ್ ಮಾಡೋ ಹಾಗೆ ಫಿಕ್ಸ್ ಮಾಡಿ ಕೊಟ್ಟಿರೋದು. 100% natural, no side effect, no surgery. Beaumonde hair replacement. Every problem has a solution. And I thank to Beaumonde. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವದ್ಕರ್ ಅವರ ಬಿಯೋಮೊಂಡ್ ಹೇರ್ ರಿಪ್ಲೇಸ್ಮೆಂಟ್.
ಕೆಲವು ಕಂಪ್ನಿಯಲ್ಲಿ ನಿಮಗೆ ಅವರವರ ಇದರಲ್ಲಿ ಜಾಸ್ತಿ ಬಜೆಟಲ್ಲಿ ಇಟ್ಟು ಮಾಡ್ತಾರೆ. ನಮ್ದು ಹಾಗೆಲ್ಲ, ನಮಗೆ ಎಕನಾಮಿಕಲ್, ಈಗ ಎಲ್ಲ ಜನ ಸಹ ನಮ್ಮಲ್ಲಿ ಮಾಡಿಸ್ಬೇಕು. ಪೂರ್ ಆಗಿದ್ದವರು ಮಾಡಿಸ್ಬೇಕು, ರಿಚ್ ಇದ್ದವರು ಮಾಡಿಸ್ಬೇಕು, ಎಲ್ಲರೂ ಒಂದೇ ಸಮಾಗಿ ನಾವು ರೇಟ್ ಇದೆ ನಮ್ಮಲ್ಲಿ. ತುಂಬ ಕಮ್ಮಿಯಿಂದ ಹಿಡಿದು ಸ್ವಲ್ಪ ಹೈ ರೇಂಜಲ್ಲಿ ಸಹ ಇದೆ. ಅವ್ರಿಗೆ ನಮಗೆ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ ಇದರಲ್ಲಿ. ನಿಮ್ಮ ಫೇಸ್ಗೆ ಸೂಟ್ ಆಗುವ ಹಾಗೆ ಸ್ಟೈಲ್ ಮಾಡಿಕೊಡೋದು, ಮತ್ತು ಆ ಹೇರ್ ಕ್ವಾಲಿಟಿ, ಆಮೇಲೆ ಹೇರ್ ಪ್ಯಾಚಸ್ ಇದೆಯಲ್ಲ ತುಂಬ ನ್ಯಾಚುರಲ್ ಆಗಿ ಇರುತ್ತೆ. ಹೊರಗಡೆಯಿಂದ ಯಾರಿಗೂ ಸಹ ಗೊತ್ತಾಗಲ್ಲ. ಈಗ ಕೆಲವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ನೋಡಿರ್ಬೇಕು, ಅವ್ರು ಮಾಡಿದ್ದಾರೆ, ಅವ್ರು ಅಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡಿಸಿದ್ದು ಇದಕ್ಕೆ ನೀವು ನೀವೇ ಕಂಪೇರ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ, ಎಷ್ಟು ನ್ಯಾಚುರಲಿಟಿ ಇದೆ ನಮ್ಮ ಬ್ಯೂಮೋಂಡ್ಸ್ ಹೇರ್ ಫಿಕ್ಸಿಂಗಲ್ಲಿ ಮಾಡಿಸಿದವರು, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಅದು 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ. ಬ್ಯೂಮೋಂಡ್ ಹೇರ್ ರಿಪ್ಲೇಸ್ಮೆಂಟ್. ಹುಡುಗಿಯರು ಸಹ ಮಾಡ್ಬೋದು, ಇದೇ ಥರನೇ ಮಾಡ್ಬೋದು. ಬಟ್ ಹುಡುಗಿಯರಿಗೆ ಏನಾಗುತ್ತೆ ಅಂದರೆ ಉದ್ದ ಹೇರ್ಸ್ ಬೇಕಾಗುತ್ತೆ, ಇವ್ರಿಗೆ ಸ್ವಲ್ಪ ಗಿಡ್ಡ ಹೇರ್ಸ್ ಇರುತ್ತೆ. ಇವ್ರದ್ದೇ ಒಂದು ಇದೇ ಸಿಸ್ಟಮನ್ನು ನಾವು ಉದ್ದ ಹೇರ್ಸ್ ಆಗಿ ಮಾಡಿಕೊಡ್ತೇವೆ. ಅವರು ಸಹ ನಿಮಗೆ ಇದೇ ಥರನೇ ಹೇಗೆ ಬೇಕು ಹಾಗೆ ಮಿಡ್ಲ್ ಪಾರ್ಟಿಷನ್ನು, ಇಲ್ಲಾಂದರೆ ಬಾಪ್ ಕಟ್ಟಾಗಿ ಅವ್ರಿಗೆ ಯಾವ ಟೈಪಲ್ಲಿ ಸ್ಟೈಲ್ ಬೇಕಲ್ಲ ಅದೇ ಟೈಪಲ್ಲಿ ಸ್ಟೈಲ್ ಮಾಡಿಕೊಡ್ತೇವೆ. ಕೆಲವು ಜನಕ್ಕೆ ಹಿಂದೆ ಮಾತ್ರ ಬಾಲ್ಡ್ ಆಗಿರುತ್ತೆ, ಕೆಲವು ಲೇಡೀಸ್ಗೆ ಮಿಡ್ಲಲ್ಲಿ ಇಲ್ಲಾಂದರೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬಾಲ್ಡ್ನೆಸ್ ಇರುವಾಗ ಆ ಪೋರ್ಷನ್ ಮಾತ್ರ, ಆ ಜಾಗದಲ್ಲಿ ಆ ಪೋರ್ಷನ್ ಮಾತ್ರ ನಾವು ಈ ಪ್ಯಾಚನ್ನು ಇಟ್ಟು ಫಿಕ್ಸ್ ಮಾಡಿ ಕೊಟ್ಟರೆ ನಿಮಗೆ ಹೊರಗಡೆಯಿಂದ ಯಾರಿಗೂ ಸಹ ಗೊತ್ತಾಗದಾಗೆ ಇರುತ್ತೆ. ನೀವು ಬಾಚ್ಬೋದು, ಅವರು ಸಹ ಹೇಗೆ ಅವ್ರದ್ದು ನಾರ್ಮಲ್ ಹೇಗೆ ಯೂಸ್ ಮಾಡ್ತಿದ್ರಲ್ಲ ಅವರು ಒರಿಜಿನಲ್ ಹೇರ್ಸನ್ನು, ಅದೇ ಥರ ಯೂಸ್ ಮಾಡ್ಕೋಬೋದು. ಇದರಲ್ಲಿಯೂ ಸಹ ಯಾವುದು ಅಡ್ಡ ಪರಿಣಾಮ ಇಲ್ಲ, ಯಾವುದೂ ಇಲ್ಲ. ಮೊದಲು ನನ್ನ ಕೂದಲು ಉದುರ್ತಿತ್ತು, ಬಿಳಿ ಇತ್ತು, ಸ್ಪ್ಲಿಟ್ ಎಂಡ್ಸ್ ಇತ್ತು, ಹೇರ್ ಫಾಲ್ ಜಾಸ್ತಿ ಇತ್ತು, ಕೂದಲು ಉದುರಿ ಹೋಗಿ ಸ್ಕ್ರಾಪ್ ಕಾಣ್ತಾ ಇತ್ತು. ಆದ್ರೆ ಈಗ ನಾನು ಫ್ರೆಂಡ್ಸ್ ಜೊತೆ ಧೈರ್ಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅನ್ಡಿಟೆಕ್ಟೇಬಲ್ ಅಲ್ಟ್ರಾ ಕಸ್ಟಮ್ ಹೇರ್ ಸಿಸ್ಟಮ್ಸ್, ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿ, ಅನ್ಡಿಟೆಕ್ಟೇಬಲ್ ಸಿಲಿಕಾನ್ ಬೇಸ್ಡ್ ಸಿಸ್ಟಮ್ಸ್, regain hair within 2 hours, non-removable pasting systems, customized ladies gents wig for chemotherapy patients. ಮತ್ತೆ ಇದರಲ್ಲಿ ನಿಮಗೆ ಯಾವ ಅಡ್ಡ ಪರಿಣಾಮ ಸಹ ಇಲ್ಲ, ಯಾವುದು ಚಿಕ್ಕಿದ್ದು. ಈಗ ನಿಮ್ಮ ಇದರಿಂದ ಸೈಡ್ ಇಫೆಕ್ಟ್ ಆಗುತ್ತೆ, ಈಗ ಏನಾದರೂ ಹೇಳಿದ್ರೆ ಯಾರಾದರೂ ಬರುತ್ತೆ ಅಂತ ಅನ್ಕೋತಾರೆ, ಅದು ಯಾವುದೂ ಆಗಲ್ಲ. ಒಂದ್ಸರಿ ಮಾಡಿದರೆ ನಿಮಗೆ ಪರ್ಮನೆಂಟ್ ಆಗಿರುತ್ತೆ, ನ್ಯಾಚುರಲ್ ಆಗಿ ಇರುತ್ತೆ. 100% ನ್ಯಾಚುರಲ್, ನೋ ಸೈಡ್ ಎಫೆಕ್ಟ್, ನೋ ಸರ್ಜರಿ. ಬ್ಯೂಮೋಂಡ್ ಹೇರ್ ರಿಪ್ಲೇಸ್ಮೆಂಟ್. ನಮ್ಮ ಎಲ್ಲ ಬ್ಯೂಮೋಂಡ್ಸ್ ಹೇರ್ ರಿಪ್ಲೇಸ್ಮೆಂಟ್ ಸೆಂಟ್ರಲ್ಲಿ ರೀಸನೇಬಲ್ ಪ್ರೈಸ್, ಬೆಸ್ಟ್ ಕ್ವಾಲಿಟಿ, ಬೆಸ್ಟ್ ಸರ್ವಿಸ್ ನಾವು ಕೊಡ್ತೇವೆ. 20 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಮಹೇಶ್ ಮಲ್ವಾದ್ಕರ್ ಅವರ ಬ್ಯೂಮೋಂಡ್ ಹೇರ್ ರಿಪ್ಲೇಸ್ಮೆಂಟ್. Beaumonde Hair Replacement, SL Wilcon, number 1A, 3rd floor, Bendurwell, Mangalore. Call 95917 99455.